ಈ ವಿಡಿಯೋ ನೋಡ್ತಾ ಇದ್ರೇ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ. ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿದೆ ಈ ಈರುಳ್ಳಿ ಚಟ್ನಿ. ಬರೀ ರುಚಿ ಮಾತ್ರ ಅಲ್ಲ, ಈ ಈರುಳ್ಳಿ ಚಟ್ನಿನ ಒಮ್ಮೆ ಮಾಡಿದರೆ ನಾವು 1 ತಿಂಗಳ ತನಕ ಒಂಚೂರು ಹಾಳಾಗದ ಹಾಗೆ ಇಡ್ಬೋದು. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಿ ಎಲ್ಲರೂ? ಒಂದು ಖಡಕ್ಕಾಗಿ ಈರುಳ್ಳಿ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ರೆಸಿಪಿ. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ತುಂಬಾ ಸ್ಪೈಸಿ ಆಗಿರುತ್ತೆ. ಖಾರ ಇಷ್ಟ ಅನ್ನೋರಿಗೆ ತುಂಬಾ ಇಷ್ಟ ಆಗ್ಬೋದು ಈ ರೆಸಿಪಿ. ಹಾಗೆಯೇ ಇದನ್ನ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಆಗಲ್ಲ. ಚಪಾತಿ, ದೋಸೆ, ರೋಟಿ ಅಥವಾ ರೈಸಿಗೆ ಸೈಡ್ ಡಿಶ್ ಆಗಿ ಹೆಂಗೆ ಬೇಕಾದರೂ ತಿನ್ಬೋದು, ಅಷ್ಟು ಸೂಪರ್ವಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ನೋಡ್ತಾ ಇದ್ರೇ ನೀವು ಮಾಡಲಿಕ್ಕೆ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಬಾಯಲ್ಲಿ ನೀರು ಬರುತ್ತೆ, ನೀವು ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರುತ್ತೆ. ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂತಹ ಈರುಳ್ಳಿ ಚಟ್ನಿ ಮಾಡಲಿಕ್ಕೆ ನಾನು 4 ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಎಲ್ಲದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಲಿಕ್ಕೆ ಹಾಕಬೇಕು. ಅಂದರೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು, ಚಿಕ್ಕ ನಿಂಬೆ ಗಾತ್ರದಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ನೀರಲ್ಲಿ ಹಾಕಿಟ್ಬೇಡಿ, ಜ್ಯೂಸ್ ತೆಗೆಯಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ ನಂತರ ಇವಾಗ ನಾವು ಚಟ್ನಿ ಪುಡಿನ ಮಾಡ್ಕೋಬೇಕು. ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು 4 ಬ್ಯಾಡಗಿ ಮಿರ್ಚಿ, ಅದಾದ ನಂತರ 8ರಷ್ಟು ಖಾರ ಮೆಣಸು, ಗುಂಟೂರು ಮೆಣಸನ್ನು ಹಾಕ್ಕೊಂಡು ಹುರಿದ್ಕೋಬೇಕಾಗುತ್ತೆ. 4 ಈರುಳ್ಳಿ ಚಟ್ನಿಗೆ 4 ಬ್ಯಾಡಗಿ ಮಿರ್ಚಿ, 8 ಖಾರ ಮೆಣಸು, ಇದನ್ನ ಹುರ್ಕೊಂಡು ತುಂಬ ಕರಟಿಸಬೇಡಿ, ಮೀಡಿಯಮ್ ಆಗಿ ಹುರ್ಕೊಂಡು ಅದನ್ನ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಬೇಡಿ. ಅದಾದ ನಂತರ ಇವಾಗ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು, ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಮೆಂತೆ ಜಾಸ್ತಿ ಹಾಕೋಬೇಡಿ, ಕಹಿ ಬರುತ್ತೆ. ಇದನ್ನು ಕೂಡ ಅಷ್ಟೇ ಲೈಟಾಗಿ ಹುರ್ಕೋಬೇಕು, ಯಾವುದು ಕರಟೋದು ಬೇಡ. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೊಂಡು ಇದನ್ನ ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ಹರಡಿಟ್ಬೇಡಿ. ಇದು ಪುಡಿ ಇದು ಅಂದರೆ ತಣ್ಣಗಾದ ನಂತರ ನಾವು ಇದನ್ನ ಒಂದು ಮಿಕ್ಸರಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ. ಚಟ್ನಿ ಪುಡಿ ಮಾಡುವಾಗ ನೀರು ಹಾಕೋದೇನು ಬೇಕಾಗಿಲ್ಲ, ಇದನ್ನ ಡ್ರೈ ಆಗಿ ನಾವು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿ ಪುಡಿ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಇದಾದ ನಂತರ ಇವಾಗ ಏನು ಮಾಡೋಣ, ಈರುಳ್ಳಿದೊಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ತೆಗೆದಿಟ್ಟಿದ್ವಲ್ವ 4, ಅದನ್ನ ಚಿಕ್ಕದಾಗಿ ಹಚ್ಕೊಂಡ್ಬಿಡಿ. ದಪ್ಪ ಬೇಡ, ಯಾಕಂತಂದರೆ ಬೇಗ ಅದು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಲಿಕ್ಕಿರುತ್ತೆ, ತುಂಬ ಬೇಗ ಫ್ರೈ ಆಗಲ್ಲ. ಆದ್ದರಿಂದ ಚಿಕ್ಕದಾಗಿ ಹಚ್ಬಿಟ್ಟು ಇದರ ಜೊತೆಗೆ ನಾವೊಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿ ಲೀವ್ಸ್ ಕೆಲವರು ಹಾಕಲ್ಲ, ಬಟ್ ನಂಬಿ ಕರಿ ಲೀವ್ಸ್ ಹಾಕಿದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಒಟ್ಟಿಗೆ ನಾವು ಫ್ರೈ ಮಾಡ್ಕೋಬೋದು. ಈರುಳ್ಳಿನ ನಾವು ಯಾವ ಥರ ಎಣ್ಣೆಯಲ್ಲಿ ಹುರಿದ್ಕೊತೀವೋ ಅದರ ಮೇಲೇ ನಿಮಗೆ ಟೋಟಲ್ ಆಗಿ ಚಟ್ನಿಯ ರುಚಿ ನಿಲ್ಲುತ್ತೆ. ಫಸ್ಟ್ 1-2 ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಬೆಳ್ಳುಳ್ಳಿನ ಸ್ವಲ್ಪ ಹುರಿದಾದ ನಂತರ ನಾವು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಬಿರಿಯಾನಿಗೆ ಫ್ರೈ ಮಾಡ್ತೀವಲ್ವ ಆ ಥರ ಫ್ರೈ ಅಲ್ಲ, ತುಂಬ ಕಮ್ಮಿ ಫ್ರೈ ಕೂಡ ಅಲ್ಲ, ಮೀಡಿಯಮ್ ಫ್ರೈ, ಕಲರ್ ಚೇಂಜ್ ಆಗಬೇಕು. ಫಸ್ಟ್ ಬೆಳ್ಳುಳ್ಳಿ ಹಾಕಿ ಒಂಚೂರು ಹುರಿದ್ಕೊಂಡು, ಆನಿಯನ್ ಹಾಕಿ ಸ್ವಲ್ಪ ಹುರಿದ್ಕೊಂಡು, ನಂತರ ಕರಿ ಲೀವ್ಸನ್ನು ಹಾಕಿ ಇವಾಗ ಚೆನ್ನಾಗಿ ಹುರಿದ್ಕೋಬೇಕು. ಇದರ ಕಲರ್ ತೋರಿಸ್ತೀನಿ ಯಾವ ಥರ ಆಗಬೇಕು ಅಂತ. ನೋಡಿ, ಈ ಥರ ಕಲರ್ ಬರಬೇಕು, ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಕರೆಕ್ಟಾಗಿ ಅದು ಮೆದುವಾಗಿರುತ್ತೆ. ನೋಡಿ, ಕಾಣ್ತದಲ್ಲ ಇಷ್ಟು. ಇದನ್ನ ಸ್ವಲ್ಪ ತಣ್ಣಗಾದ ನಂತರನೇ ನಾವಿದ್ರ ಪೇಸ್ಟನ್ನು ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಯಾವುದೇ ಕಾರಣಕ್ಕೆ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಇದರ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆಯೇ ಡ್ರೈ ಪೇಸ್ಟೇ ಮಾಡೋದು. ಈರುಳ್ಳಿದು ನೀರು ನಿಮಗೆ ಬಿಡುತ್ತೆ. ನೋಡಿ, ಪರ್ಫೆಕ್ಟ್ ಆಗಿರುವಂಥ ಎಷ್ಟು ಸೂಪರ್ ಆಗಿರುವಂಥ ಪೇಸ್ಟ್ ರೆಡಿಯಾಗಿದೆ ಅಂತ. ಈ ಪೇಸ್ಟ್ ತುಂಬಾ ರುಚಿಯಾಗಿರುತ್ತೆ, ಬೇಕಾದರೆ ಇದನ್ನು ನೀವು ಟೇಸ್ಟ್ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಈಗ ಈರುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಇವಾಗ ಹುಣಸೆ ಹಣ್ಣಿನ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳಿ. ಅದನ್ನ ಹೆಚ್ಚಿಗೆ ಬಿಟ್ಟು ಕಸ ಎಲ್ಲ ತೆಗೆದುಬಿಟ್ಟು ಈ ಜ್ಯೂಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಹುಣಸೆ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ, ಚಟ್ನಿ ಪುಡಿ ರೆಡಿ ಆಗಿದೆ. ಇದಾದ ನಂತರ 1.5 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ನಮಗೆ ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ,
ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂದರೆ ಕಲ್ಲರಿಗೆ. ಇಷ್ಟು ಬೇಕಾಗುತ್ತೆ ಇವಾಗ ಚಟ್ನಿ ಮಾಡ್ಕೊಳ್ಳೋಕ್ಕೆ. ಸ್ಟವ್ ಮೇಲೆ ಬಾಣಲೆ ಇಟ್ಟು 2 ಸ್ಪೂನಷ್ಟು 2 ಅಥವಾ 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅಂದರೆ ನಾನು ಹೇಳಿದಷ್ಟು ಅಂದರೆ 1.5 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನ ಹುರಿದ್ಕೋಬೇಕು. ನೀವು ಎಣ್ಣೆ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ. ಇಡ್ತೀರಾ ಅಂತಂದರೆ 1 ತಿಂಗಳಷ್ಟು ಸ್ಟೋರ್ ಮಾಡ್ತೀರಾ ಅಂತಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುರಿದ್ಕೋಬೋದು. ಅದು ಕರೆಕ್ಟಾಗಿ ಪಟಪಟ ನಂತರ ಇವಾಗ ಈರುಳ್ಳಿ ಪೇಸ್ಟನ್ನು ಹಾಕಿ ಇದನ್ನ 2 ನಿಮಿಷ ಕಮ್ಮಿ ಉರಿಯಲ್ಲಿ ಆಯಿಲಲ್ಲಿ ಫ್ರೈ ಮಾಡಿದ ನಂತರ ಹುಣಸೆಹಣ್ಣಿನ ಜ್ಯೂಸು ಮತ್ತು 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು. ನೀವು ಉಪ್ಪನ್ನು ಆಮೇಲೆ ಬೇಕಾದರೂ ಟೇಸ್ಟ್ ನೋಡಿಕೊಂಡು ಸರಿ ಮಾಡ್ಕೋಬೋದು. ಈ ಹುಣಸೆಹಣ್ಣು ಮತ್ತು ಉಪ್ಪಿನ ಜ್ಯೂಸಲ್ಲಿ ಫಸ್ಟ್ ಇದನ್ನ ಬೇಯಿಸ್ಕೋಬೇಕು. 1-2 ರಿಂದ 3 ನಿಮಿಷ ಹುಣಸೆಹಣ್ಣಿನ ಜ್ಯೂಸಲ್ಲಿ ಬೇಯಿಸಿದಾಗ ಇದು ಮಿಡ್ಲಲ್ಲಿ ಕುದಿ ಬರುತ್ತೆ ನೋಡಿ. ಆ ಕುದಿ ಬರೋ ತನಕ ಅದನ್ನ ಬೇಯಿಸಿಬಿಟ್ಟು ಇವಾಗ ಚಟ್ನಿ ಪುಡಿ, ಅದಾದ ನಂತರ ಕಾಶ್ಮೀರಿ ಚಿಲ್ಲಿ ಪುಡಿ. ಇದು ಕಲ್ಲರಿಗೆ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಒಳ್ಳೆ ಕಲರ್ ಬರುತ್ತೆ ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕಿದರೆ, ಅಂದರೆ ಕಾಶ್ಮೀರಿ ಮೆಣಸಿನ ಪುಡಿ ಅಂತಾರಲ್ಲ ಅದು. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಆಪ್ಷನಲ್, ಬಟ್ ಒಳ್ಳೆ ಫ್ಲೇವರ್ ಬರುತ್ತೆ, ಸಕ್ಕ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈ ಮಸಾಲದಲ್ಲಿ ಇದನ್ನ 1-2 ನಿಮಿಷ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮಗ್ಗಿಸ್ಬೇಕು. ನೀವು ಮಸಾಲೆ ಪುಡಿ ಹಾಕಿದ ನಂತರ ಉರಿ ಜಾಸ್ತಿ ಇಡಬೇಡಿ, ತಳ ಹಿಡಿಯುತ್ತೆ. ಕಮ್ಮಿ ಉರಿಯಲ್ಲಿಟ್ಟು 2 ನಿಮಿಷ ಮಗುಚಿ ಆದ ನಂತರ ಇವಾಗ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದನ್ನ ಇವಾಗ ಇದರ ಆಯಿಲ್ ಅಥವಾ ಎಣ್ಣೆ ಪಸೆ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೊರಗಡೆ ಬಂದು ಇದು ಡಾರ್ಕ್ ಕಲರ್ ಬರುತ್ತೆ, ಕೆಂಪು ಕಲರ್ ಬರುತ್ತೆ. ಆ ಕೆಂಪು ಕಲರ್ ಬರೋ ತನಕನೂ ಇದನ್ನ ಮೆಲ್ಲ ಉರಿಯಲ್ಲಿಟ್ಟು ನಾವು ತಿರುಗಿಸ್ತಾನೆ ಇರಬೇಕು. ನಿಮಗೆ ಈ ಥರ ಆಗಲಿಕ್ಕೆ 10 ನಿಮಿಷ ಆದರೂ ಬೇಕಾಗುತ್ತೆ ನೋಡಿ. ಈಗ ಪರ್ಫೆಕ್ಟಾಗಿ ಚಟ್ನಿದು ಆ ಈರುಳ್ಳಿದೆಲ್ಲ ಎಣ್ಣೆ ಪಸೆ ಎಲ್ಲ ಬಿಟ್ಟು ಈರುಳ್ಳಿದು ಚಟ್ನಿ ಕರೆಕ್ಟಾಗಿ ಬಂದಿದೆ. ನಿಮಗೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಇಷ್ಟು ದಪ್ಪಕ್ಕೆ ಬಂದಾಗ ನೀವು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ಬೋದು. ಸೂಪರಾಗಿ ಪರ್ಫೆಕ್ಟಾಗಿ ಚಟ್ನಿ ರೆಡಿ ಆಗಿದೆ. ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೋಡಿ, ಇದನ್ನ ಇದೆಯಲ್ಲ ನೀವು ಆವಾಗಲೇ ತಿನ್ಬೋದು, ಅಥವಾ ನೀವು ಇದನ್ನ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿದರೆ 1 ತಿಂಗಳ ತನಕನೂ ಹಾಳಾಗಲ್ಲ. ಬಾಯಿ ರುಚಿ ಇಲ್ಲದವರಿಗಿದೆಯಲ್ಲ ಬೆಸ್ಟ್ ಅಂತಂದರೆ ಬೆಸ್ಟ್. ನಿಮಗೆ ಅನ್ನ ತಿನ್ನೋಕ್ಕಿರ್ಬೋದು, ರೊಟ್ಟಿ, ಚಪಾತಿ, ದೋಸೆ ಏನಕ್ಕೆ ಬೇಕಾದರೂ ಇರ್ಬೋದು. ಬಾಯಿ ರುಚಿ ಇಲ್ಲದವರಿಗೆ ಈರುಳ್ಳಿ ಚಟ್ನಿ ಇದೆಯಲ್ಲ ಸಖತ್ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಮಾಡಲಿಕ್ಕೂ ತುಂಬ ಸುಲಭ ಇದೆ, ತುಂಬಾ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು. ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ಸ್ವಲ್ಪ ಅಂದರೆ ಹೀಟ್ ತುಂಬ ಅಂದರೆ ಉಷ್ಣಾಂಶದ ಪದಾರ್ಥ ತುಂಬ ತಿಂದರೆ ಆಗಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ತಿನ್ನಿ. ಬಟ್ ಮಕ್ಕಳಿಗೆ ಕೂಡ ಕೊಡ್ಬೋದು. ಜಾಸ್ತಿ ಅಂದರೆ ತುಂಬ ಸ್ಪೈಸಿ ಇರೋದ್ರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡಿ, ತುಂಬ ಕೊಡಲಿಕ್ಕೆ ಹೋಗಬೇಡಿ. ಬಟ್ ಇದಿದ್ದರೆ ಸಖತ್ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ ಊಟಕ್ಕೆ ಎಲ್ಲದಕ್ಕೂ ಕೂಡ. ನೀವೆಲ್ಲರೂ ಒಂದ್ಸರಿ ಆದರೂ ಟ್ರೈ ಮಾಡಬೇಕಾಗಿರೋನೇ ರೆಸಿಪಿ ಇದು. ನೋಡಿದ್ರಲ್ಲಿ ಎಷ್ಟು ಸೂಪರ್ ಆಗಿದೆ ಅಂತ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಾನು ಎಲ್ಲ ವೀಡಿಯೋಸ್ನ ನೋಡಿ ತುಂಬ ಒಳ್ಳೆ ರೆಸಿಪೀಸ್ ಇದೆ, ಅಡುಗೆ ಮನೆ ಟಿಪ್ಸ್ ಇದೆ, ಈ ಗರಂ ಮಸಾಲ ಪುಡಿ ಇದೆಲ್ಲ ಮಾಡೋದು ಹೇಗೆ ಅಂತ ಇದೆ. ಅಮ್ಮೀಸ್ ಕುಕ್ಕರಿ ಅಂತ ನೀವು ಯೂಟ್ಯೂಬಲ್ಲಿ ಚಾನೆಲನ್ನು ಸರ್ಚ್ ಮಾಡಿ ಯಾವುದೇ ರೆಸಿಪಿ ನೋಡಿದರೂ ನಿಮಗೆ ಸಿಗುತ್ತೆ. ನಾನ್ ವೆಜ್ ರೆಸಿಪೀಸ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಒಂದ್ಸರಿ ಎಲ್ಲ ನೋಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ನನ್ನ ಈ ಪ್ರಯತ್ನನ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.